ಸುಂಕದಕಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಕೊಪ್ಪರಿಗೆ ಪೂಜೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರಿಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿರುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ ಮೊಯ್ದೀನ್ ಬಾವ ಅವರು ಸುಂಕದಕಟ್ಟೆ ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಕೊಪ್ಪರಿಗೆ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಇದರ ವಿಡಿಯೋ ವೈರಲ್ ಆಗಿದ್ದು ಅವರಿಗೆ ವ್ಯಕ್ತಿಯೊಬ್ಬರು ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಮಾಜಿ ಶಾಸಕರು ಪಣಂಬೂರು ಠಾಣೆಗೆ ದೂರು ನೀಡಿದ್ದಾರೆ. ನಾನು ಜಾತಿವಾದಿ ಅಲ್ಲ, ಜಾತ್ಯತೀತ ನೆಲೆಯಲ್ಲಿ ಈ ಲೋಕವನ್ನು ಸ್ಪರ್ಶಿಸುವಂತಹ ಸಂದರ್ಭದಲ್ಲಿ ನನ್ನ ತಾಯಿಯ ಹುಟ್ಟೆಯಲ್ಲಿ ಬರ್ತೇನೆ. ಈ ಭೂಲೋಕಕ್ಕೆ ಬಂದಂತಹ ಸಂದರ್ಭದಲ್ಲಿ ನನಗೆ ಜಾತಿ ಮತ್ತು ವ್ಯವಸ್ಥೆಯ ಪರಿವೇ ಇರೋದಿಲ್ಲ. ಎಲ್ಲ ಮಕ್ಕಳ ಧರ್ಮ. ನಾನು ಒಂದು ಧರ್ಮಕ್ಕೆ ಸೇರಿದ್ದೇನೆ, ಖಂಡಿತ. ಅದು ಮುಸ್ಲಿಂ ಧರ್ಮ. ನಾನು ನಂಬಿ ಆಚರಣೆ ಮಾಡುವಂತಹ ಧರ್ಮ. ಆದರೆ ನನ್ನ ಧರ್ಮ ಏನು ಹೇಳ್ತದೆ ಅಂತ ಹೇಳಿದರೆ, ನೀನು ನಿನ್ನ ಧರ್ಮದಲ್ಲಿದ್ದುಕೊಂಡು ಇತರ ಧರ್ಮವನ್ನು ಗೌರವಿಸಬೇಕು ಅಂತ ಹೇಳುವಂತಹ ಮಾತನ್ನು ಹೇಳ್ತದೆ. ಅದೇ ನನಗೆ ನನ್ನ ತಂದೆ ತಾಯಿಗಳು ಹೇಳಿಕೊಟ್ಟಂತಹ ಪಾಠ. ನಾನು ಈ ಭೂಮಿಯಲ್ಲಿ ಶಾಶ್ವತವಾಗಿ ಬದುಕುಳಿಯುವುದಿಲ್ಲ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಇಂತಹ ಸಂದರ್ಭದಲ್ಲಿ ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು ಅಥವಾ ಮಸೀದಿಗಳಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಭಾಗವಹಿಸುವಂತಹದ್ದು ನನ್ನ ಧರ್ಮವಾಗಿದೆ. ಬಹುಶಃ ಇದರಲ್ಲಿ ಯಾರ ಮನಸ್ಸಿಗಾದರೂ ನೋವಾಗಿದ್ದರೆ ನಾನು ಅದಕ್ಕೆ ಕ್ಷಮೆ ಕೊಡ್ತಾ